ನಮಸ್ಕಾರ. ಇದು ಏನ್ ಆರೋಗ್ಯ ಕಾರ್ಯಕ್ರಮ. ಯನುಪಯ ಡಿಮ್ ಟು ಬಿ ಯೂನಿವರ್ಸಿಟಿಯ ವ್ಯಾಪ್ತಿಯ ಯನುಪಯ ಮೆಡಿಕಲ್ ಕಾಲೇಜ್ ಆ್ಯಂಡ್ ಆಸ್ಪತ್ರೆ ಅರ್ಪಿಸುವಂಥ ಎನ್ ಆರೋಗ್ಯ. ಈ ದಿವಸ ನಮ್ಮ ಜೊತೆಗೆ ಡಾಕ್ಟರ್ ರವಿಚಂದ್ರ ಕಾರ್ಕಳ ಅವರಿದ್ದಾರೆ. ನಾನು ಅವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತ ಮಾಡ್ತಿದ್ದೇನೆ ಡಾಕ್ಟರ್. ಥ್ಯಾಂಕ್ ಯು. ಎಸ್, ಡಾಕ್ಟರ್ ರವಿಚಂದ್ರ ಕಾರ್ಕಳ ಅವರು ಈ ಒಂದು ಯನುಪಯ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆಯಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿದ್ದಾರೆ. ಡಿಪಾರ್ಟ್ಮೆಂಟ್ ಆಫ್ ಸೈಕಾಲಜಿ ಮನೋರೋಗ ಚಿಕಿತ್ಸಾ ವಿಭಾಗದ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿದ್ದಾರೆ. ಇವತ್ತು ನಾವು ಮಾತನಾಡುವಂಥ ವಿಚಾರ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಆರೋಗ್ಯದ ಆತಂಕ ಅಂತ ಅಥವಾ ಹೆಲ್ತ್ ಆ್ಯಂಸೈಟಿ ಅಂತ ಹೇಳುವಂಥದ್ದು. ನಮ್ಮಲ್ಲಿ ಬೇರೆ ಬೇರೆ ರೀತಿಯ ಆತಂಕಗಳು ಸ್ವಾಭಾವಿಕವಾಗಿ ಇರುವಂಥದ್ದೇ. ಸೊ ಅದರಲ್ಲಿ ಕೂಡ ಪರ್ಟಿಕ್ಯುಲರ್ ಆಗಿ ಆರೋಗ್ಯದ ಬಗ್ಗೆ ಒಂದು ವಿಪರೀತವಾದಂಥ ಆತಂಕ ಒಂದಷ್ಟು ಜನಕ್ಕೆ ಇರ್ತದೆ. ಸೊ ಯಾಕೆ ಈ ರೀತಿಯ ಆತಂಕ ಎದುರಾಗುತ್ತೆ, ಅದಕ್ಕೆ ಏನು ಅದರ ಗುಣಲಕ್ಷಣಗಳೇನು ಮತ್ತು ಅದಕ್ಕೆ ಏನು ಪರಿಹಾರ, ಈ ಎಲ್ಲ ವಿಚಾರವಾಗಿ ಒಂದು ಮನೋವೈದ್ಯಕೀಯ ಹಿನ್ನೆಲೆಯಲ್ಲಿ ಡಾಕ್ಟರ್ ರವಿಚಂದ್ರ ಕಾರ್ಕಳ ಅವರು ಇವತ್ತು ಮಾತಾಡಲಿಕ್ಕಿದ್ದಾರೆ. ಎಸ್ ಡಾಕ್ಟ್ರೇ, ನಾನು ಮೊದಲಾಗಿ ನಿಮ್ಮ ಹತ್ರ ಕೇಳುವಂಥದ್ದು ಈ ಆತಂಕದ ವಿಚಾರಕ್ಕೆ ಬರುವಾಗ, ಈಗ ನಾವು ಆರೋಗ್ಯದ ಆತಂಕದ ವಿಚಾರ ಆಮೇಲೆ ಮಾತಾಡೋ. ಮೊದಲಿಗೆ ಆತಂಕ ಅಂದರೆ ಏನು ಅಂತ. ಆತಂಕ ಅನ್ನೋದು ಒಂದು ರೀತಿಯ ಭಾವನೆ. ಅಂದರೆ ಮನುಷ್ಯನಿಗೆ ಹೇಗೆ ಖುಷಿ, ಬೇಸರ ಅಥವಾ ಟೆನ್ಷನ್ನು ಈ ಥರ ಎಲ್ಲ ಆಗುತ್ತೆ. ಆತಂಕ ಸಹ ಒಂದು ಸಹಜವಾದ ಭಾವನೆ, ಸಹಜವಾದ ಪ್ರಕ್ರಿಯೆ. ಪ್ರತಿನಿತ್ಯ ನಮಗೆ ಹಲವಾರು ಸಂದರ್ಭಗಳಲ್ಲಿ ಆತಂಕ ಆಗಬಹುದು. ಬಟ್ ಕೆಲವೊಮ್ಮೆ ಏನಾಗುತ್ತಂದರೆ, ನಮ್ಗೆ ಯಾವಾಗ ನಮ್ಮ ಮನಸ್ಸಿಗೆ ಏನೋ ಒಂದು ನಮಗೆ ಆಪತ್ತಿದೆ ಅಥವಾ ಏನೋ ಒಂದು ನಮ್ಮ ಸುತ್ತಮುತ್ತಲ ವಾತಾವರಣದಲ್ಲಿ ಏನೋ ಒಂದು ಅಪಾಯ ಇದೆ ಅನ್ನುವ ಯೋಚನೆ ಬರುವಾಗ ಈ ಒಂದು ಭಾವನೆ ಹುಟ್ಕೊಳ್ತದೆ. ಅದಕ್ಕೆ ನಾವು ಆತಂಕ ಅಂತ ಹೇಳ್ಬೋದು. ಈಗ ಉದಾಹರಣೆಗೆ, ಈಗ ಯಾರಾದರೂ ಸ್ಟೂಡೆಂಟ್ಸ್ ಕೇಳ್ತಾ ಇದ್ರೆ ಈ ಪ್ರೋಗ್ರಾಮನ್ನು, ಎಕ್ಸಾಮ್ಗೆ ಜಸ್ಟ್ ಎಕ್ಸಾಮ್ ಹಾಲ್ಗೆ ಹೋಗೋಕ್ಕಿಂತ ಮುಂಚೆ ನಿಮ್ಗೆ ಒಳಗಡೆ ಏನು ಹೊಟ್ಟೆಯಲ್ಲಿ ಒಂಥರ ಆಗ್ಲಿಕ್ಕೆ ಶುರು ಆಗುತ್ತೆ. ಬಟರ್ಫ್ಲೈಸ್ ಅಂತ ಏನು ಹೇಳ್ತೇವೆ ಇಂಗ್ಲೀಷಲ್ಲಿ. ಸೊ ಒಂಥರ ಏನೋ ಒಂದು ಎಕ್ಸೈಟ್ಮೆಂಟ್ ಇರ್ಬೋದು ಅಥವಾ ಏನಿರಬಹುದು ಪೇಪರಲ್ಲಿ, ಈ ಥರ ಭಾವನೆಗಳಿಗೆ ನಾವು ಆತಂಕ ಅಂತ ಹೇಳ್ತೇವೆ. ಕೆಲವರಿಗೆ ಏನಾಗುತ್ತಂದ್ರೆ, ಇದೇ ಭಾವನೆ ಒಂದು ಮಿತಿ ಮೀರಿ ಹೋದಾಗ ಅವರ ಆರೋಗ್ಯದ ಮೇಲೆ ಅದು ಪರಿಣಾಮ ಬೀರ್ತಾ ಹೋಗುತ್ತೆ. ಅಥವಾ ಅವರ ಪ್ರತಿನಿತ್ಯದ ಏನು ಕೆಲಸಗಳಿರಬಹುದು, ಅಥವಾ ಅವರ ವೈವಾಹಿಕ ಅಥವಾ ಕೌಟುಂಬಿಕ ಜೀವನ ಇರ್ಬೋದು, ಅಥವಾ ಅವರ ಕೆಲಸ ಇರ್ಬೋದು, ಅದೆಲ್ಲದರ ಮೇಲೆ ಇದು ಒಂದು ರೀತಿಯ ಪರಿಣಾಮ ಬೀರ್ತಾ ಹೋಗುತ್ತೆ. ಅದಕ್ಕೆಲ್ಲದಕ್ಕೂ ಒಂದು ಅಡಚಣೆ ಆಗ್ತಾ ಬರುತ್ತೆ. ಆಗ ಅದು ಆತಂಕ ಕಾಯಿಲೆಯ ರೂಪ ತಗೊಳ್ಳುವಂಥದ್ದು ಅಂತ ಹೇಳಿ, ಕಾಯಿಲೆಯ ಸ್ವರೂಪವಾಗಿ ಅದು ಕಾಣಿಸುತ್ತೆ. ಸೊ ಅದನ್ನು ನೀವು ಆರೋಗ್ಯದ ಆತಂಕ ಅಂತ ಹೇಳ್ತೀರಿ. ಇದು ಆತಂಕ ಹಲವಾರು ರೀತಿಯ ಆತಂಕ ಇರ್ಬೋದು. ಈಗ ಉದಾಹರಣೆಗೆ, ಕೆಲವರಿಗೆ ಕತ್ಲು ಅಂದ್ರೆ ಹೆದರಿಕೆ ಇರ್ಬೋದು, ಕೆಲವರಿಗೆ ಹೈಟ್ಸ್ ಅಂದ್ರೆ ಎತ್ತರಕ್ಕೆ ಹೋದಾಗ ಭಯ ಆಗುವಂಥದ್ದು ಇರ್ಬೋದು, ಕೆಲವರಿಗೆ ಜನರ ಮುಂದೆ ಹೋದಾಗ ಭಯ ಆಗ್ಬೋದು, ಕೆಲವರಿಗೆ ಸ್ಟೇಜ್ ಮೇಲೆ ಹೋಗಿ ಏನೋ ಪರ್ಫಾರ್ಮೆನ್ಸ್ ಕೊಡುವಾಗ ಹೆದರಿಕೆ ಆಗ್ಬೋದು. ಈ ತರ ಬೇರೆ ಬೇರೆ ರೀತಿಯ ಆತಂಕಗಳಿದೆ. ಆರೋಗ್ಯ ಆತಂಕ ಅಂತ ಬೇರೆ ಇದೆ. ಆರೋಗ್ಯದ ಆತಂಕ ಅಂತ ಹೇಳಿ ಒಂದೇನಂದ್ರೆ, ನಮಗೆ ಎಷ್ಟೋ ಸತಿ ಏನಾಗುತ್ತಂದ್ರೆ, ನಾವು ಒಂದು ಕಷ್ಟದ ಪರಿಸ್ಥಿತಿಗಳಲ್ಲಿ ಇರುವಾಗ ಜೀವನದಲ್ಲಿ ನಮ್ಗೇನೋ ಒಂದು ಒತ್ತಡ ಆಗ್ತಾ ಇರಬೇಕಾದ್ರೆ ಸ್ವಾಭಾವಿಕವಾಗಿ ನಮ್ಮ ದೇಹ ಅದಕ್ಕೆ ಪ್ರತಿಕ್ರಿಯೆ ಮಾಡಲಿಕ್ಕೆ ಶುರು ಮಾಡುತ್ತೆ. ಸೊ ಸ್ಟ್ರೆಸ್ ಅಂತ ನಾವೇನು ಹೇಳ್ತೀವಿ, ಒತ್ತಡದಿಂದ ನಮ್ಮ ದೇಹದಲ್ಲಿ ಕೆಲವೆಲ್ಲ ಬದಲಾವಣೆಗಳು ಬಹಳ ನ್ಯಾಚುರಲ್ ಆಗಿ ಸ್ವಾಭಾವಿಕವಾಗಿ ಆಗ್ತವೆ. ಅದು ದೇವರೇ ಆ ಥರ ನಮ್ಮ ಬಾಡಿಯನ್ನು ಪ್ರೋಗ್ರಾಮ್ ಮಾಡಿರೋದು. ಒಂದು ರೀತಿ ಏನೋ ಒಂದು ಭಯದ ವಸ್ತು ಅಥವಾ ಅಪಾಯದ ಏನೋ ಒಂದು ಕಾರಣ ಇದ್ರೆ ಅದನ್ನ ಎದುರಿಸಲಿಕ್ಕೆ ರೆಡಿ ಆಗ್ಬೇಕಲ್ಲ ನಾವು. ಅದಕ್ಕೆ ನಮ್ಮ ಬಾಡಿಯಲ್ಲಿ ಈ ತರ ಒಂದು ಸಾಫ್ಟ್ವೇರ್ ಹಾಕಿ ಇಟ್ಟಿರೋದು ಭಗವಂತ. ಸೊ ಬಟ್ ಏನಾಗುತ್ತಂದ್ರೆ, ಆ ದೇಹದಲ್ಲಿ ನಮಗೆ ಕೆಲವೆಲ್ಲ ಲಕ್ಷಣಗಳು ಬರುವಾಗ, ಈಗ ಉದಾಹರಣೆಗೆ ಬಾಯಿ ಒಣಗೋದಾಗ್ಲಿ, ಅಥವಾ ತಲೆನೋವು ಬರೋದಾಗ್ಲಿ, ಅಥವಾ ಎದೆ ಡಬಡಬ ಅನ್ನೋದಾಗ್ಲಿ, ಅಥವಾ ಕೆಲವರಿಗೆ ಹೊಟ್ಟೆ ತೊಳಸ್ದಂಗಾಗೋದು, ಅರ್ಜೆಂಟ್ ಆಗಿ ಬಾತ್ರೂಮ್ಗೆ ಹೋಗ್ಬೇಕು, ಟಾಯ್ಲೆಟ್ಗೆ ಹೋಗ್ಬೇಕು ಅಂತ ಅನ್ಸೋದು, ಕೈ ಕಾಲು ನಡ್ಗೋದು, ಬೆವರೋದು, ಈ ಥರದ್ದೆಲ್ಲ ಆಗೋಕೆ ಶುರು ಆದಾಗ ವ್ಯಕ್ತಿಗಳು ಕೆಲವರು ಏನ್ ಮಾಡ್ತಾರಂದ್ರೆ, ಅವ್ರ ಆರೋಗ್ಯದ ಬಗ್ಗೆ ಬಹಳ ಕಾಳಜಿ ಇರೋರು ಏನ್ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡ್ತಾರಂದ್ರೆ, ಇದೇನೋ ಒಂದು ಹೊಸ ಕಾಯಿಲೆ ಬಂದ್ಬಿಡ್ತಲ್ಲಪ್ಪ, ಇದು ಯಾವತ್ತೂ ನನ್ಗೆ ಅನುಭವ ಆಗಿರ್ಲಿಲ್ಲಲ್ಲಪ್ಪ ಅಂತ ಹೇಳಿ ಅದನ್ನ ಏನ್ ಮಾಡ್ತಾರಂದ್ರೆ ತುಂಬಾ ಡೀಪ್ ಆಗಿ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಇದು ಏನೋ ಒಂದು ಬಹಳ ಸೀರಿಯಸ್ ಆದ ಕಾಯಿಲೆ ಇರ್ಬೋದು ಅಂತ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಇದು ಎಷ್ಟರ ಮಟ್ಟಿಗೆ ಹೋಗುತ್ತಂದ್ರೆ, ಪ್ರತಿನಿತ್ಯ ಅಂದ್ರೆ ಜಾಸ್ತಿ ಟೈಮ್ ಅವರ ದಿನದಲ್ಲಿ ನನಗೇನೋ ಒಂದು ಕಾಯಿಲೆ ಇರ್ಬೋದು, ಈ ಕಾಯಿಲೆಯನ್ನು ತೆಗೆಯುವುದು ಹೇಗೆ, ಇದಕ್ಕೆ ಎಲ್ಲಿ ಸೊಲ್ಯೂಷನ್ ಸಿಗ್ಬೋದು, ಇದಕ್ಕೆ ಪರಿಹಾರ ಏನು, ಅದೊಂದು ಹುಡುಕಾಟ ಶುರು ಆಗಿಬಿಡುತ್ತೆ. ಅವಾಗ ಅದು ಹೆಲ್ತ್ ಆಂಗ್ಸೈಟಿ ಅಥವಾ ಆರೋಗ್ಯದ ಬಗ್ಗೆ ಅತಿಯಾದ ಆತಂಕದ ಸ್ವರೂಪ, ಅತಿಯಾದ ಆತಂಕ. ಎಸ್, ಇವತ್ತಿನ ಈ ಒಂದು ದಿನಮಾನಗಳಲ್ಲಿ ಅಥವಾ ಈ ಕ್ಷಣಗಳಲ್ಲಿ ಈ ವಿಚಾರವನ್ನು ನಾವು ಮಾತನಾಡುವ ಅಗತ್ಯತೆ, ಪ್ರಸ್ತುತಿ ಬಗ್ಗೆ ನೀವು ಹೇಳಬೇಕು.
ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಕೋವಿಡ್ ಬಂದ ಮೇಲೆ ಏನಾಗ್ಬಿಟ್ಟಿದೆ ಅಂದರೆ ಎಲ್ರಿಗೂ ಅವರ ಆರೋಗ್ಯದ ಬಗ್ಗೆ ಹೆಚ್ಚಿನ ಅಟೆನ್ಷನ್ ಬಂದ್ಬಿಟ್ಟಿದೆ. ಅಂದರೆ ತುಂಬ ಕಾನ್ಷಿಯಸ್. ಅಂದರೆ ಎಲ್ಲ ಕಡೆ ನಾವು ಎಲ್ಲ ಮೀಡಿಯಾದಲ್ಲಿ ಅಥವಾ ನೀವು ನ್ಯೂಸ್ ಪೇಪರ್ ತೆಗೀರಿ, ಟಿವಿ ತೆಗೀರಿ, ಎಲ್ಲಿ ನೋಡಿದ್ರು ಇದೇ ವಿಷಯ ಕಾಣುವಾಗ ನಮ್ಮ ಆರೋಗ್ಯದ ಬಗ್ಗೆ ಅರಿವು ಜಾಸ್ತಿ ಆಗ್ಬಿಟ್ಟಿದೆ. ಈ ಅರಿವು ಕೆಲವೊಮ್ಮೆ ಏನಾಗ್ಬಿಡುತ್ತೆ ಅಂದರೆ ಅನ್ನೆಸೆಸರಿ ಫೋಕಸ್. ಅಂದರೆ ಪ್ರತಿನಿತ್ಯ ಎದ್ದ ತಕ್ಷಣ ಗಂಟ್ಲು ಇವತ್ತು ಸರಿ ಇದೆಯಾ, ಮೈ ಏನಾದರೂ ಜ್ವರ ಬರ್ತಿದ್ಯಾ, ಅಥವಾ ಇನ್ನೊಂದೇನೋ ಹೊಟ್ಟೆ ತೊಳಸ್ತಿದ್ಯಾ, ನನಗೆ ಸ್ಮೆಲ್ ಬರ್ತಾ ಇದೆಯಾ, ಬೆಳಿಗ್ಗೆ ಬ್ರಷ್ ಮಾಡುವಾಗ ಪೇಸ್ಟ್ ಇದು ಸ್ಮೆಲ್ ನೋಡೋದೊಮ್ಮೆ. ಸೊ ಈ ರೀತಿ ಅತಿಯಾದ ನಮ್ಮ ಆರೋಗ್ಯದ ಬಗ್ಗೆ ಏನು ಗಮನ ಇಡ್ಲಿಕ್ಕೆ ನಾವು ಶುರು ಮಾಡ್ತೇವೆ, ಅವಾಗ ಅಫ್ಕೋರ್ಸ್ ಎಲ್ರಿಗೂ ಇವಾಗ ಒತ್ತಡ ಇದೆ. ಒತ್ತಡ ಇಲ್ದವ್ರು ಯಾರಿದ್ದಾರೆ? ಈಗ ಒಂದು ಚಿಕ್ಕ ಮಕ್ಕಳಾದರೂ ಶಾಲೆ ಇಲ್ಲದೆ ಒತ್ತಡದಲ್ಲಿದ್ದಾರೆ. ಒಬ್ಬ ಕೆಲಸ ಮಾಡಲಿಕ್ಕೆ ಹೋಗೋನು, ವರ್ಕ್ ಮಾಡೋನು, ಅವ್ನ ಜಾಬ್ ಡಿಸ್ರಪ್ಟ್ ಆಗಿ ಒತ್ತಡದಲ್ಲಿದ್ದಾನೆ. ಅಥವಾ ಯಾರೋ ವಯಸ್ಸಾದವರು ಪಾಪ ಅವರು ಮಕ್ಕಳಿಂದ ದೂರ ಮನೆಯಲ್ಲಿ ಒಬ್ಬರೇ ಇದ್ದು ಅವರಿಗೆ ಏಕಾಂಗಿತನದಿಂದ ಒತ್ತಡ ಇದೆ. ಈ ಕೋವಿಡ್ನ ಕಾಲದಲ್ಲಿ ನೀವು ಹೇಳಿದಾಗೆ ಒಂದು ಸಹಜವಾಗಿ ಎಲ್ಲಾ ಮನೆಯಲ್ಲೂ ಒಂದು ಒತ್ತಡದ ವಾತಾವರಣ ಸೃಷ್ಟಿಯಾಗಿದೆ. ಹೌದು, ಒಂದು ಕೋವಿಡ್ ಬಂದಿರಬಹುದು ಅಥವಾ ಇನ್ನೊಂದು ಬರುತ್ತಾ ಅಂತ, ಇನ್ನೊಂದು ಕಡೆ ಉದ್ಯೋಗ ಇಲ್ಲದೆ ಇರುವಂತದ್ದು, ಈ ಎಲ್ಲ ಕಾರಣದಿಂದಾಗಿ ಒಂದು ಒಟ್ಟು ಒಂದು ವ್ಯಕ್ತಿಗತವಾಗಿ, ಆರೋಗ್ಯವಾಗಿ ಮತ್ತೊಂದು ಸೋಷಿಯಲ್ ಸಾಮಾಜಿಕವಾಗಿ ಕೂಡ ಒಂದು ಒತ್ತಡದ ವ್ಯವಸ್ಥೆನೇ ಸೃಷ್ಟಿಯಾಗಿದೆ. ಹೌದು, ಯಾಕಂದರೆ ಇದು ಕೂಡ ನಾನು ಹೇಳೋದೇನೆಂದರೆ, ಈಗ ನಮ್ಗೆ ಆ ಒತ್ತಡದ ಅನುಭವ ಆಗದಿದ್ದರೆ ನಾವು ಜಾಗ್ರತೆ ಮಾಡೋದಿಲ್ಲ, ನಾವು ಮಾಸ್ಕ್ ಹಾಕೋದಿಲ್ಲ, ನಾವು ಹೊರಗೆ ಹೋಗುವಾಗ ಏನು ಸೋಷಿಯಲ್ ಡಿಸ್ಟೆನ್ಸಿಂಗ್ ಮಾಡೋದಿಲ್ಲ, ಸ್ಯಾನಿಟೈಸೇಷನ್ ಮಾಡಿಕೊಳ್ಳೋದಿಲ್ಲ. ಅದೇ. ಸೊ ನಾವು ಮೊದಲೇ ಹೇಳಿದಾಗೆ ದೇವರು ನಮಗೆ ಈ ಸಿಸ್ಟಮನ್ನು ಯಾಕೆ ಕೊಟ್ಟಿರೋದಂದ್ರೆ, ಒತ್ತಡದ ಸಿಸ್ಟಮ್ ಜಾಗ್ರತೆಯಿಂದ ಇರಬೇಕು ನಾವು ಹೊರಗಡೆ ಹೋಗ್ಬೇಕಾದ್ರೆ. ಬಟ್ ಕೆಲವೊಮ್ಮೆ ಏನಾಗುತ್ತಂದ್ರೆ ಇದೇ ಜಾಗ್ರತೆ ತುಂಬಾ ಅತಿಯಾಗಿ ಒಂಥರ ನಮ್ಮ ಮನಸ್ಸಿನ ಮೇಲೆ ಅದು ಪರಿಣಾಮ ಬೀರ್ತಾ ಹೋಗುತ್ತೆ. ಆಗ ಸಾಮಾನ್ಯವಾಗಿ ಡಾಕ್ಟರೇ, ಯಾವ ವರ್ಗದ ವ್ಯಕ್ತಿಗಳಿಗೆ ಅಥವಾ ಯಾವ ವಯೋಮಾನದವರಿಗೆ ಈ ರೀತಿಯ ಒಂದು ಒತ್ತಡ ಸೃಷ್ಟಿಯಾಗುತ್ತೆ, ಅಥವಾ ಈ ರೀತಿಯ ಒಂದು ಆರೋಗ್ಯದ ಬಗ್ಗೆ ಅತಿಯಾದ ಒಂದು ಆತಂಕ? ಒಂದೇನಂದ್ರೆ ಯಾವ ವಯಸ್ಸಿನವರಿಗೆ ಕೂಡ ಇದು ಬರಬಹುದು. ನಾವು ಏನು ಅನ್ಕೊಳ್ಬಾರ್ದಂದ್ರೆ ಸಣ್ಣ ಅಂದ್ರೆ ಚಿಕ್ಕ ಮಕ್ಕಳಿಗೆಲ್ಲ ಏನು ಬರ್ಬೋದು ಅಂತ. ಬಟ್ ಚಿಕ್ಕ ಮಕ್ಕಳು ಕೂಡ ನಾವು ಯಾವ ರೀತಿ ವರ್ತಿಸ್ತೀವಿ, ನಾವು ಎಷ್ಟು ಹೆದರ್ತೀವಿ ಹೊರಗಡೆ ಹೋಗುವಾಗ, ಅಥವಾ ನಾವು ಎಷ್ಟು ಪದೇ ಪದೇ ಕೈ ತೊಳಿತೀವಿ, ಇದೆಲ್ಲ ನೋಡುವಾಗ ಅವ್ರಿಗೆ ಒಂಥರ ಭಯ ಹುಟ್ಕೊಳ್ಬೋದು. ಸೊ ಇದು ಯಾವ ವಯಸ್ಸಿನವ್ರಿಗೂ ಕೂಡ ಬರಬಹುದು. ಬಟ್ ನಾವು ಹೆಚ್ಚಾಗಿ ನೋಡುವಂಥದ್ದು ಏನಿದೆ ಅಂದರೆ, ಯಾವ ವ್ಯಕ್ತಿಗಳಿಗೆ ಏನಾದರೂ ಅವರ ಜೀವನದಲ್ಲಿ ಅವರಿಗೆ ಅನಾರೋಗ್ಯ ಬಂದಿತ್ತಂದ್ರೆ ಮುಂಚೆ, ಅಥವಾ ಅವರ ಮನೆಯವರಿಗೆ ಏನಾದರೂ ರೀಸೆಂಟಾಗಿ ಏನಾದರೂ ಅನಾರೋಗ್ಯ ಬಂದಿದ್ರೆ, ಅಂದರೆ ಉದಾಹರಣೆಗೆ ಈಗ ನಮ್ಮ ಮನೇಲಿ ಯಾರಿಗಾದರೂ ಕೋವಿಡ್ ಆಗಿ ಅವರು ಅಡ್ಮಿಟ್ ಆಗಲಿಕ್ಕೆ ಬಂತು, ಅಥವಾ ಅವ್ರಿಗೆ ಏನೋ ತುಂಬ ಸೀರಿಯಸ್ ಕಾಯಿಲೆ ಆಯ್ತಂದ್ರೆ ನನಗೆ ರಿಸ್ಕ್ ಜಾಸ್ತಿ ಇರ್ಬೋದು. ಯಾಕಂದರೆ ನಂಗೆ ಗೊತ್ತು, ನಾನು ನೋಡಿದ್ದೇನೆ ನಮ್ಮ ಮನೆಯವರು ಒದ್ದಾಡ್ತಾ ಇರೋದು, ಅದರಲ್ಲಿ ಸಫರ್ ಮಾಡ್ತಾ ಇರೋದು. ಅವಾಗ ನನ್ನ ದೇಹದ ಮೇಲೆ ನನಗೆ ಅರಿವು ಜಾಸ್ತಿ ಆಗ್ತಾ ಹೋಗ್ಬಿಡ್ಬೋದು. ಮತ್ತೆ ಹೇಗೋ ನಮ್ಮ ಟಿವಿಗಳಂತೂ ವಿಪರೀತವಾಗಿ ತೋರಿಸಿದೆ, ಆ ಆತಂಕ ಕೂಡ ಕಣ್ಣ ಮುಂದೆ ಬರ್ತಾ ಇರ್ಬೋದು. ಹೌದು. ಸೊ ಏನಾಗ್ಬಿಟ್ಟಿದೆ ಅಂದರೆ, ಈ ಕೋವಿಡ್-19 ಪ್ಯಾಂಡಮಿಕ್ ಮತ್ತು ಲಾಕ್ಡೌನಿಂದಾಗಿ, ಮತ್ತು ಅಂದರೆ ಲಾಕ್ಡೌನಲ್ಲಿ ಪಾಪ ಕುತ್ಕೊಂಡು ನಾವಾದರೂ ಏನು ಮಾಡೋದು, ಟಿವಿ ನೋಡ್ಬೋದು, ಭಾಳ ಅಂದರೆ ವಾಟ್ಸಪ್ಪು, ಫೇಸ್ಬುಕ್, ಮೊಬೈಲ್ ನೋಡ್ಬೋದು. ಇದರಲ್ಲಿ ಎಲ್ಲ ಕಡೆನೂ ಈ ಆರೋಗ್ಯದ ಬಗ್ಗೆ ಎಷ್ಟು ಇನ್ಫಾರ್ಮೇಷನ್ ಬರ್ತಿದೆ ಅಂದರೆ, ಇನ್ಫಾರ್ಮೇಷನ್ ಓವರ್ಲೋಡ್ ಆಗಿಬಿಡ್ತಿದೆ. ಇನ್ಫೋಡೆಮಿಕ್ ಅಂತ ಹೇಳ್ತೇವೆ ನಾವು, ಪ್ಯಾಂಡಮಿಕ್ ಥರ. ಸೊ ಇನ್ಫಾರ್ಮೇಷನ್ ಓವರ್ಲೋಡ್ ಇದ್ದು ಬಹುತೇಕ ಅದು ಏನೋ ಒಂಥರ ಅರೆಬೆಂದ ಮಾಹಿತಿಗಳೇ ವಾಟ್ಸಪ್ನಲ್ಲಿ ಬರುವಂಥದ್ದು, ಅಂದರೆ ಜೀರ್ಣ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ ಹೆಚ್ಚಿಗೆ ಜನರಿಗೆ, ಅಷ್ಟು ವಿಷಯಗಳು. ಎಸ್ ಡಾಕ್ಟ್ರೆ, ನೀವು ಈಗಾಗಲೇ ಹೇಳಿದ್ರಿ ಅದು ಎಲ್ಲ ವಯೋಮಾನದ ವ್ಯಕ್ತಿಗಳಿಗೆ ಕೂಡ ಬರಬಹುದು, ಈವನ್ ಮಕ್ಕಳಿಗೆ ಕೂಡ ಅಂತ. ಈಗ ಮಕ್ಕಳಿಗೆ ಕೂಡ ಬರ್ತದೆ ಅನ್ನುವ ವಿಚಾರದಲ್ಲಿ ಒಂಚೂರು ನೀವು ಮಾಹಿತಿ ಹೇಳಬೇಕಾಗಿದೆ. ಯಾಕೆ ಬರುತ್ತೆ? ಏನಾಗತ್ತಂದ್ರೆ, ಎಲ್ಲ ಕಡೆ ಒಂಥರ ಆತಂಕದ ವಾತಾವರಣ ಉಂಟು. ಚಿಕ್ಕ ಮಕ್ಕಳು ಕೂಡ ನಮ್ಮ ಮನೆಯಲ್ಲಿರುವ ನಮ್ಮ ಮನೆಯಲ್ಲಿರೋರು ಯಾವ ರೀತಿ ವರ್ತಿಸ್ತಾರೆ, ಅಥವಾ ಯಾವ ರೀತಿ ಅವರು ಕಷ್ಟಪಡ್ತಿದ್ದಾರೆ, ಅದನ್ನೆಲ್ಲ ನೋಡುವಾಗ ಅದು ಮಕ್ಕಳ ಮನಸ್ಸು ಮೇಲೂ ಕೂಡ ಪ್ರಭಾವ ಬೀರ್ಬೋದು. ಆಗ ಮಕ್ಕಳಿಗೆ ಏನಂದ್ರೆ ನಮ್ಮಷ್ಟು ಅಂದ್ರೆ ವಯಸ್ಕರರಷ್ಟು ಥಿಂಕಿಂಗ್ ಕೆಪಾಸಿಟಿ ಇರೋದಿಲ್ಲ ಅಲ್ವಾ. ಸೊ ಅದು ಅವರ ರೀತಿಯಲ್ಲೇ ಅವ್ರು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ತಾರೆ. ಆ ಟೈಮಲ್ಲಿ ಕೆಲವೊಮ್ಮೆ ಏನಾಗ್ಬೋದಂದ್ರೆ, ನನಗೆ ಏನಾಗ್ತಾ ಉಂಟು, ನನ್ನ ದೇಹದಲ್ಲಿ ಏನೋ ಈ ಥರದ್ದೆಲ್ಲ ಬದಲಾವಣೆಗಳಾಗ್ತಾ ಉಂಟು, ಇದು ಸ್ವಾಭಾವಿಕ ಅಂತ ಹೇಳಿ ಅವ್ರಿಗೆ ಯಾರಾದರೂ ಹೇಳಿಕೊಡದಿದ್ರೆ, ಅಥವಾ ಅವ್ರಿಗೆ ಅರಿವನ್ನು ಮೂಡಿಸ್ದಿದ್ರೆ ಅದೆಲ್ಲ ಆಗ್ತಾ ಇರೋದನ್ನ ನೋಡಿ ಪೋಷಕರ ಜವಾಬ್ದಾರಿ ಕೂಡ ಈ ಸಂದರ್ಭದಲ್ಲಿ ಸ್ವಲ್ಪ ಜಾಸ್ತಿ ಹೆಚ್ಚು ಇರುತ್ತೆ. ಹೌದು. ಸೊ ಚಿಕ್ಕ ಮಕ್ಕಳಿಗೂ ಕೂಡ ಇದರಿಂದ ಒತ್ತಡ ಆಗ್ಬೋದು. ಅಂದ್ರೆ ಈಗ ನೋಡಿ, ಶಾಲೆ ಶುರು ಆಗುತ್ತೆ ಅನ್ನುವಾಗ, ಅಯ್ಯೋ ಶಾಲೆಗೆ ಹೇಗೆ ಹೋಗೋದು, ಈ ಮಾಸ್ಕ್ ಹಾಕೊಂಡು ಹೋಗ್ಬೇಕು, ಎಲ್ಲ ಮಕ್ಕಳಿಗೆ ಆಗ್ಲಿಕ್ಕಿಲ್ಲ, ಬಟ್ ಡೆಫಿನೆಟ್ಲಿ ಕೆಲವು ಮಕ್ಕಳಿಗೆ ಈ ತರದ ಯೋಚನೆಗಳು ಬರಬಹುದು. ಸೊ ಒಂದು ಇಡೀ ಒಂದು ಮನೆಯ ವಾತಾವರಣ ಆ ಮಕ್ಕಳ ಮೇಲೆ ಈ ರೀತಿ ಒಂದು ಪ್ರತಿಕೂಲ ಪರಿಣಾಮ ಬೀರಿರಬಹುದು ಅಂತ. ಹೌದು.
ಎಲ್ಲರ ಮನೆಯಲ್ಲೂ ಸಾವು ನೋವು ಕೂಡ ಎಷ್ಟು ಆಗಿದೆ ಅಲ್ವಾ. ಸೊ ಅದರಿಂದ ಕೂಡ ಮಕ್ಕಳಿಗೆ ಪಾಪ ತುಂಬಾ ಮನಸ್ಸಿಗೆ ಪರಿಣಾಮ ಬೀರಿರುತ್ತೆ ಅಲ್ವಾ. ಸೊ ಹಾಗಾಗಿ ಮಕ್ಕಳಲ್ಲೂ ಸಹ ಇದು ಕಾಣಬಹುದು ಕೆಲವೊಮ್ಮೆ. ವಯಸ್ಕರಲ್ಲಿ ಬಹುಶಃ ಪತ್ರಿಕೆ ಓದಿ, ಟಿವಿ ನೋಡಿ, ಮತ್ತು ವಾಟ್ಸಪ್ಪಲ್ಲಿ ಬಂದಂಥ ಮೆಸೇಜ್ಗಳನ್ನು ನೋಡಿ, ಮಾಹಿತಿಗಳನ್ನು ನೋಡಿ ಬಹುಶಃ ಸ್ವಲ್ಪ ಅತಿಯಾದ ಯಾಕಂತ ಹೇಳಿದ್ರೆ ಈಗ ಸಾಕಷ್ಟು ಪುರುಸೊತ್ತು ಕೂಡ ಇತ್ತು ಎಲ್ಲರಿಗೂ ಕೂಡ, ಮನೆಯಲ್ಲೇ ಇದ್ದುಕೊಂಡು ಸ್ವಲ್ಪ ಏನು ಮಾಹಿತಿ ಅಥವಾ ಟಿ ವಿ ನೋಡೋದು ಸ್ವಲ್ಪ ಜಾಸ್ತಿ ಆದ ಕಾರಣದಿಂದಲೂ ಈ ರೀತಿಯ ಏನು ಕೋವಿಡ್ನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾವು ನೋವು ಅಥವಾ ಅದರ ಹೊಸ ಹೊಸ ರೂಪಾಂತರಗಳ ಬಗ್ಗೆ ಎಲ್ಲ ಮಾಹಿತಿಗಳನ್ನು ಕೇಳಿಕೊಂಡೇ ಒಂದಷ್ಟು ಆತಂಕಕ್ಕೆ ಗುರಿಯಾಗಿರ್ತಾರೆ. ಹೌದು, ಕರೆಕ್ಟ್. ನೀವು ಹೇಳಿದ ಒಂದು ಪಾಯಿಂಟ್ ಏನಂದ್ರೆ, ಈಗ ನೋಡಿ ಇದರದ್ದು COVID-19 ಇದು ಟ್ರೀಟ್ಮೆಂಟ್ ಇದ್ದು ಗೈಡ್ಲೈನ್ಸ್ ಇರ್ಬೋದು, ಅಥವಾ ಯಾವಾಗ ಲಾಕ್ಡೌನ್ ಮಾಡ್ತಾರೆ ಅಥವಾ ಲಾಕ್ಡೌನ್ ಹೇಗೆ ತೆಗಿತಾರೆ, ಈ ಥರದ ಗೈಡ್ಲೈನ್ಸ್ ಕೂಡ ಪ್ರತಿನಿತ್ಯ ಎಷ್ಟು ಚೇಂಜ್ ಆಗ್ತಾ ಉಂಟಂದ್ರೆ ಎಲ್ಲರ ಮನಸ್ಸಲ್ಲಿ ಒಂದು ರೀತಿಯ ಕನ್ಫ್ಯೂಷನ್ ಉಟ್ಕೊಂಡ್ಬಿಡುತ್ತೆ. ಯಾವುದು ಸರಿ, ಯಾವ ವ್ಯಾಕ್ಸಿನ್ ತಗೊಳ್ಬೇಕು, ಈ ವ್ಯಾಕ್ಸಿನ್ ಒಳ್ಳೇದಾ, ಅದು ವ್ಯಾಕ್ಸಿನ್ ತಗೊಂಡ್ರೆ ಅದಾಗ್ತದ ಇದಾಗ್ತದ. ಸೊ ಎಷ್ಟೊಂದೆಲ್ಲ ಮಿಸ್ಇನ್ಫಾರ್ಮೇಶನ್ ಇರುತ್ತೆ ವ್ಯಾಕ್ಸಿನ್ಗಳ ಬಗ್ಗೆ. ಈ ಥರ ಪ್ರತಿಯೊಂದು ವಿಷಯ ಕೂಡ ಇವತ್ತಿನ ದಿನದಲ್ಲಿ ನಮ್ಮ ಮನಸ್ಸಲ್ಲಿ ಒಂದು ಒತ್ತಡ ಅಥವಾ ಕನ್ಫ್ಯೂಷನ್ ಅನ್ನು ಕ್ರಿಯೇಟ್ ಮಾಡ್ಬೋದು. ಆ ಕನ್ಫ್ಯೂಷನ್ ಇಂದ ನಮ್ಮ ದೇಹದಲ್ಲಿ ಏನೆಲ್ಲ ಬದಲಾವಣೆಗಳಾಗುತ್ತೆ, ಒತ್ತಡದಿಂದ ಆಗುವ ಬದಲಾವಣೆಗಳು. ಈ ಡಾಕ್ಟರ್ ಎಸ್ ಕೇವಲ ಈ ಲಾಕ್ಡೌನೇ ಒಂದಷ್ಟು ಒತ್ತಡವನ್ನು ಕೂಡ ಉಂಟು ಮಾಡಿರಬಹುದು. ಹೌದು ಹೌದು, ಡೆಫಿನೆಟ್ಲಿ. ಯಾಕಂದ್ರೆ ಅಂದ್ರೆ ಈಗ ವ್ಯಾಪಾರಕ್ಕೆ ಹೋಗ್ಲಿಕ್ಕೆ ಇಲ್ಲ, ಉದ್ಯೋಗಕ್ಕೆ ಹೋಗ್ಲಿಕ್ಕೆ ಇಲ್ಲ, ಮಕ್ಕಳು ಶಾಲೆಗೆ ಹೋಗ್ಲಿಕ್ಕಿಲ್ಲ, ಎಲ್ಲರೂ ಮನೆಯಲ್ಲಿ ಕೂತ್ಕೊಂಡು ನಾಲ್ಕು ಗೋಡೆಗಳ ಮಧ್ಯೆ ಇರೋದು ಅದೇ ಒಂದು ರೀತಿ ನಮ್ಮ ಮನಸ್ಸಿನ ಮೇಲೆ. ಯಾಕಂದ್ರೆ ನಾವೆಲ್ಲ ಸಾಮಾಜಿಕ ಜೀವಿಗಳು, ನಾವು ಆದಷ್ಟು ಹೊರಗಡೆ ಹೋಗಿ ಬೇರೆ ಜನರೊಟ್ಟಿಗೆ ಬೆರೆಯೋದು, ಕುತ್ಕೊಂಡು ಒಂದು ಟೀ ಕುಡಿಯೋದು ಯಾರೊಟ್ಟಿಗೋ ಅಥವಾ ಫ್ರೆಂಡ್ಸ್ ಒಟ್ಟಿಗೆ ಹೋಗಿ ಹರಟೆ ಹೊಡೆಯೋದು, ಆಟ ಆಡೋದು, ಇದೆಲ್ಲ ಸ್ಟಾಪ್ ಆಗ್ಬಿಟ್ರೆ, ಎಸ್ಪೆಷಲಿ ಮಕ್ಕಳಲ್ಲಿ ಇವಾಗ ಆಟ ಆಡ್ಲಿಕ್ಕೆ ಹೊರಗಡೆ ಹೋಗಬಾರ್ದು ಅಂತ ಕೂರಿಸ್ಬಿಟ್ರೆ, ಸ್ಕೂಲ್ ಕೂಡ ಇಲ್ಲ, 1 ವರ್ಷದಿಂದ ಮಕ್ಕಳಿಗೆ ಸ್ಕೂಲ್ ಕೂಡ ಇರಲಿಲ್ಲ. ಸೊ ಈ 1 ವರ್ಷ ಮಕ್ಕಳು ಏನು ಮನೆಯಲ್ಲೇ ಕೂತ್ಕೊಂಡು ಕಳೆದ್ರಲ್ವಾ, ಇದು ಕೂಡ ಮಕ್ಕಳಿಗೆ ಒಂದಷ್ಟು ಒತ್ತಡವನ್ನು ತಂದಿರ್ಲಿಕ್ಕೆಲ್ವಾ? ಡೆಫಿನೆಟ್ಲಿ. ಆದರೆ ಇವೆಲ್ಲ ಕಾರಣಗಳಿಂದ ಏನಾಗುತ್ತಂದ್ರೆ ಆ ಒತ್ತಡದಿಂದ ಆಗುವ ನಮ್ಮ ದೇಹದ ಮೇಲೆ ಪರಿಣಾಮಗಳನ್ನು ಯಾರಿಗೆ ಅದ್ರ ಬಗ್ಗೆ ಅರಿವು ಇರುವುದಿಲ್ಲ, ಯಾರು ಅದನ್ನು ಅರ್ಥ ಮಾಡ್ಕೊಳ್ಳಲ್ಲ, ಅಥವಾ ಹಾಸ್ಪಿಟಲ್ಗಳೊಟ್ಟಿಗೆ, ಅಂದರೆ ನನಗೇನೋ ಮುಂಚೆ ಜೀವನದಲ್ಲಿ ಏನೋ ಒಂದು ಹಾಸ್ಪಿಟ್ಲಲ್ಲಿ ಹೋದಾಗ ಏನೋ ಒಂದು ಕೆಟ್ಟ ಅನುಭವ ಆಗಿದೆಯೋ, ಅಥವಾ ನನಗೇನೋ ಸೀರಿಯಸ್ ಕಾಯಿಲೆ ಬಂದಿತ್ತು, ಅಥವಾ ನಮ್ಮ ಹತ್ತಿರದವ್ರು ಯಾರಿಗೋ ಏನೋ ಒಂದು ತೀವ್ರವಾದ ಕಾಯಿಲೆ, ಈಗ ಉದಾಹರಣೆಗೆ ಏನೋ ಹಾರ್ಟ್ ಅಟ್ಯಾಕ್ ಆಗಿ ಯಾರೊಬ್ಬರು ತೀರ್ಕೊಂಡಿದ್ರು, ಅಥವಾ ಕ್ಯಾನ್ಸರ್ ಆಗಿ ಯಾರೋ ನಮ್ಮ ಹತ್ತಿರದವ್ರು ತೀರ್ಕೊಂಡಿದ್ರು, ಇಂಥದ್ದು ಅನುಭವಗಳು ನಮಗೆ ಆಲ್ರೆಡಿ ಇದ್ದರೆ ಅದರ ಮೇಲೆ ಈ ಒತ್ತಡ ಒಂದು ಸೇರಿಕೊಂಡ್ರೆ ಅವಾಗ ಏನಾಗುತ್ತಂದ್ರೆ ಒಂಥರ ತಲೆಯಲ್ಲಿ ನನಗೂ ಏನೋ ಕಾಯಿಲೆ ಇರ್ಬೋದೇನೋ. ಈಗ ಉದಾಹರಣೆಗೆ ಒಂದು ಚೂರಿಲಿ ಅವರಲ್ಲಿ ಇದ್ದಂಥ ಸಿಂಪ್ಟಮ್ಸ್ ಅನ್ನೆಲ್ಲ ನಾನು ನನ್ನಲ್ಲಿ ಕಲ್ಪಿಸಿಕೊಳ್ಳಿಕ್ಕೆ ಆರಂಭಿಸ್ತೇನೆ, ಅದು ಆಗ್ಬೋದು. ಹೌದು ಹೌದು ಅಲ್ವಾ? ಹೌದು. ಯಾಕಂದ್ರೆ ಎಷ್ಟೋ ಜನರು ನಾವು ನೋಡ್ತೇವೆ, ಅವರಿಗೆ ಜಸ್ಟ್ ಅವರಿಗೆ ಸ್ಟ್ರೆಸ್ ಆಗಿ ಒಂದು ಸ್ವಲ್ಪ ಎದೆಲ್ ನೋವು ಶುರು ಆಗುತ್ತೆ. ಎದೆಲ್ ನೋವು ಶುರು ಆದ ತಕ್ಷಣ ಇದು ಹಾರ್ಟ್ ಅಟ್ಯಾಕ್ ಅಂತ ಹೇಳಿ ಅವ್ರು ಕನ್ಕ್ಲೂಷನ್ಗೆ ಬಂದ್ಬಿಡ್ತಾರೆ, ಸೀದಾ ಹಾಸ್ಪಿಟ್ಲಿಗೆ ಓಡ್ತಾರೆ. ಅವರೇ ಹೇಳ್ತಾರೆ ನಮಗೆ ಸ್ಟೆಂಟ್ ಹಾಕ್ಬೇಕಂತ ನೋಡಿ, ಎಂಜಿಯೋಪ್ಲಾಸ್ಟಿ ಮಾಡ್ಬೇಕಾ, ಅಂತ ನೋಡಿ ಅಂತ ಹೇಳುವಂತ ಪರಿಸ್ಥಿತಿ ಬಂದಿದೆ. ಡಾಕ್ಟರ್ ಎಲ್ಲ ಆತಂಕಗಳು ಅಂತಿಮವಾಗಿ ಯಾವ ಸಮಸ್ಯೆಯನ್ನು ತಂದೊಡ್ಡುತ್ತೆ ಅಂತ? ಒಂದು ಅನ್ನೆಸೆಸರಿಯಾಗಿ ಹಾಸ್ಪಿಟ್ಲಿಗೆ ಹೋಗ್ಬೋದು ವ್ಯಕ್ತಿ ಅಲ್ವಾ. ಈಗ ಒಬ್ಬನಿಗೆ ಹಾರ್ಟ್ ಇದೆ ಎಂಥದೂ ಇಲ್ಲ, ಸುಮ್ಮನೆ ಸ್ವಲ್ಪ ಗ್ಯಾಸ್ಟ್ರಿಕ್ ಆಗಿರ್ಬೋದು, ತಿಂದಿದ್ದೇನೋ ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿ, ಅಥವಾ ರಾತ್ರಿ ಸರಿ ನಿದ್ದೆ ಮಾಡಿಲ್ಲ, ಬೆಳಗ್ಗೆ ಹೇಳುವಾಗ ಒಂದ್ ಸ್ವಲ್ಪ ಗ್ಯಾಸ್ಟ್ರಿಕ್ ಆಯ್ತು, ಅಥವಾ ಒಂದ್ ಸ್ವಲ್ಪ ಗಂಟ್ಲೇನೋ ಒಂಥರ ಆಯ್ತು, ನಿದ್ದೆ ಮಾಡದೇನೆ ಆಗ್ಬೋದು ಎಷ್ಟೋ ಜನರಿಗೆ ಈ ತರದೆಲ್ಲ ಒತ್ತಡದಿಂದಾಗಿ ಲಕ್ಷಣ, ಆಮೇಲೆ ವಾತಾವರಣದ ಬದಲಾವಣೆ, ಎಲ್ಲ ಕಾರಣಗಳಿಂದ ಇರ್ಬೋದು. ಸೊ ಈ ತರ ಇದ್ದವರು ಈಗ ಹಾಸ್ಪಿಟ್ಲಿಗೆ ಓಡ್ ಹೋದ್ರೆ, ಈಗ ಹಾಸ್ಪಿಟ್ಲಲ್ಲಿ ಆಕ್ಚುಲಿ ಅಂದ್ರೆ ಬೇರೆ ಇಂಪಾರ್ಟೆಂಟ್ ವಿಷಯಗಳನ್ನ ಹ್ಯಾಂಡಲ್ ಮಾಡ್ಲಿಕ್ಕೆ ಜನರು ಬೇಕಾಗಿದೆ. ಇಂಥದ್ದು ವಿಷಯದಲ್ಲಿ ಇವ್ರನ್ನ ಹ್ಯಾಂಡಲ್ ಮಾಡೋದು ಒಂದು ಕಷ್ಟ ಆಗ್ತದೆ, ಹಾಸ್ಪಿಟಲ್ ಮೇಲೆ ಹೊರೆ ಆಗ್ಬೋದು ಅಲ್ವಾ, ಹಾಸ್ಪಿಟಲ್ ಮೇಲೆ ಒತ್ತಡ ಬೀಳುತ್ತೆ. ಇನ್ನು ಕೆಲವೊಮ್ಮೆ ಏನಾಗ್ಬೋದು ಹಾಸ್ಪಿಟ್ಲಲ್ಲಿ ಕೆಲವೊಮ್ಮೆ ಏನಾಗುತ್ತೆ, ಅವರು ಕೂಡ ಒಂದು ಮೈಂಡ್ ಸೆಟ್ ಅಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ. ಈಗ ಎಮರ್ಜೆನ್ಸಿಗೆ ಹೋದ ತಕ್ಷಣ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್ ಅಂದ್ರೆ ಅವರು ತೀವ್ರವಾದ ಸಮಸ್ಯೆಗಳನ್ನ ಎದುರಿಸ್ತಾ ಇರ್ತಾರೆ ಪ್ರತಿದಿನ. ಈ ತರದ ಒಬ್ಬ ವ್ಯಕ್ತಿ ಬಂದಾಗ ಅವರಿಗೂ ಪಾಪ ಒಮ್ಮೆ ಕನ್ಫ್ಯೂಷನ್ ಆಗ್ಬೋದು, ಒಮ್ಮೆ ಮಾಡಿಬಿಡುವ ಎಲ್ಲ ಟೆಸ್ಟ್ ಯಾಕೆ ಬೇಕು, ಏನಾದ್ರೂ ಅವ್ನಿಗೆ ನಿಜವಾಗ್ಲೂ ಸಮಸ್ಯೆ ಇದ್ರೆ ಅಂತ ಹೇಳಿ, ಆಗ ಅನ್ನೆಸೆಸರಿ ಆಗಿ ಟೆಸ್ಟ್ಗಳು ಆಗ್ಬೋದು ಅಲ್ವಾ. ಸೊ ಈ ತರದ್ದು ಸಮಸ್ಯೆಗಳು ಏನು ಈಡಾಗುತ್ತೆ. ಮತ್ತೆ ವ್ಯಕ್ತಿಗೆ ಇದು ಅರ್ಥ ಮಾಡ್ಕೊಳಕ್ ಆಗದಿದ್ರೆ, ಅಥವಾ ಇದು ಹೀಗೆ ಕಂಟಿನ್ಯೂ ಆಗ್ತಾ ಹೋದ್ರೆ, ಅದು ಡೆಫಿನೆಟ್ಲಿ ಅವನಿಗೆ ಬೇರೆ ರೀತಿಯಲ್ಲಿ ದೇಹದ ಮೇಲೆ ಪರಿಣಾಮ ಬೀರ್ಬೋದು. ಅವರ ಒತ್ತಡ ಜಾಸ್ತಿ ಆಗ್ಬೋದು. ಯಾರೊಬ್ಬರಿಗೆ BP ಇದ್ರೆ ಅವರ ಹೈಪರ್ ಟೆನ್ಷನ್ ಜಾಸ್ತಿ ಆಗ್ಬೋದು, ಕಂಟ್ರೋಲ್ ತಪ್ಪಬಹುದು, ಅಥವಾ ಶುಗರ್ ಇರುವ ವ್ಯಕ್ತಿಗೆ ಶುಗರ್ ಕಂಟ್ರೋಲ್ ತಪ್ಪಬಹುದು. ಈ ರೀತಿ ದೇಹದ ಮೇಲೆ ಬಹಳ ದಿನಗಳ ಕಾಲ ಒತ್ತಡ ಇರೋದ್ರಿಂದ ಬೇರೆ ಬೇರೆ ಅನಾರೋಗ್ಯ ಹುಟ್ಕೊಳ್ಳೋ ಚಾನ್ಸ್ ಇರ್ತದೆ ಅಲ್ವಾ. ಸೊ
ಅದನ್ನ ಬೇಗನೆ ಕಂಡು ಹಿಡ್ಕೊಂಡ್ರೆ ಅದರಿಂದ ಬಹುಶಃ ಕಂಡು ಹುಡುಕುವ ವಿಚಾರಕ್ಕೆ ನೀವು ಬಂದರೆ ಬಹುಶಃ ಇವತ್ತು ಏನು ನಮ್ಮ ಕೈಯಲ್ಲೇ ಕಂಡು ಹುಡುಕುವ ಸಾಧನ ಇದೆ. ಎಲ್ಲರೂ ಒಂದಷ್ಟು ಏನು ಟಚ್ ಸ್ಕ್ರೀನಲ್ಲಿ ಏನು ಗೂಗಲ್ ಮಾಡ್ತಾ ನೋಡ್ತಾ ಇರ್ತಾರೆ. ಬಹುಶಃ ನಾವು ಅನೇಕ ಸಂದರ್ಭದಲ್ಲಿ ಇದನ್ನು ನೋಡ್ತಾ ಇರ್ತೇವೆ. ಏನಾದರೂ ಒಂದು ಸಮಸ್ಯೆಗೆ ಪರಿಹಾರ ಹುಡುಕೋದು ಅಂತ. ಇದರ ಬಗ್ಗೆ ನೀವು ಏನು ಹೇಳ್ತೀರಿ? ಏನು ನಿಮ್ಮ ಮೆಡಿಕಲ್ ಟರ್ಮ್ ಇದರ ಬಗ್ಗೆ ಏನು ಯಾವ ರೀತಿ ಇದನ್ನು ಹೇಳ್ತೀರಿ? ಅದೇ ಈ ಗೂಗಲ್ ಡಾಕ್ಟರ್ಸ್ ಅಂತ ಹೇಳ್ತೇವೆ. ಸೊ ಗೂಗಲ್ ಅಲ್ಲಿ ಹುಡುಕಿ ಅವರೇ ಡಯಾಗ್ನೋಸ್ ಮಾಡಿ ಡಾಕ್ಟರ್ ಹತ್ರ ಹೋಗಿ ಸೆಕೆಂಡ್ ಒಪಿನಿಯನ್ ತಗೊಂಡು. ಸೊ ಅದಕ್ಕೆ ನಾವು ಮೆಡಿಕಲ್ ಟರ್ಮ್ ಅಲ್ಲಿ ಸೈಬರ್ ಕಾಂಡ್ರಿ ಅಂತ ಹೇಳುದು. ಸೈಬರ್ ಕಾಂಡ್ರಿ ಅಂತ. ಎಸ್, ಜನರು ಏನು ಆರೋಗ್ಯದ ಒಂದು ಅತಿಯಾದ ಆತಂಕಕ್ಕೆ ಒಳಗಾಗಿ ತಮಗೆ ಆರೋಗ್ಯಕ್ಕೆ ಏನು ಸಮಸ್ಯೆ ಬಂದಿರುತ್ತೆ ಅನ್ನೋದನ್ನು ಏನು ಗೂಗಲ್ ಮಾಡ್ತಾ ಇರುವಂಥ ಒಂದು ಪ್ರತಿನಿತ್ಯವೂ ಮಾಡುವಂಥ ಪ್ರಕ್ರಿಯೆ ಬಗ್ಗೆ ನೀವು ಹೇಳಿದಿರಿ, ಸೈಬರ್ ಕಾಂಡ್ರಿಯಾ ಅಂತ. ಎಸ್, ಇದು ಏನು, ಹೆಂಗೆ ಇದಕ್ಕೇನು ಪರಿಹಾರ? ಅಂದ್ರೆ ಎಲ್ಲರ ಕೈಯಲ್ಲೂ ಫೋನ್ ಉಂಟು. ಹೌದು. ಗೂಗಲ್ ನಾವು ಇವಾಗ ಹೇಗಾಗ್ಬಿಟ್ಟಿದೆ ಅಂದ್ರೆ ನಮ್ಗೆ ಇಲ್ಲಿ ಪಕ್ಕದ ಮನೆಗೆ ಹೋಗ್ಲಿಕ್ಕೆ ಸಹ ಗೂಗಲ್ ಮ್ಯಾಪ್ಸ್ ಹಾಕೊಂಡು ಡೈರೆಕ್ಷನ್ ನೋಡುವ ಪರಿಸ್ಥಿತಿ ಬಂದಿದೆ. ಅಷ್ಟು ನಾವು ಮೊಬೈಲ್ ಮೇಲೆ ಡಿಪೆಂಡೆಂಟ್ ಆಗಿದ್ದೀವಿ. ಈ ಕೋವಿಡ್ ಇಂದಾಗಿಯೂ ಸಹ ನಾವು ಊಟ ತರಿಸ್ಲಿಕ್ಕೆ ಆಗ್ಬೋದು, ಔಷಧಿ ತರಿಸ್ಲಿಕ್ಕೆ ಆಗ್ಬೋದು, ಬಟ್ಟೆ ತರಿಸ್ಲಿಕ್ಕೆ ಆಗ್ಬೋದು, ಎಲ್ಲದಕ್ಕೂ ಮೊಬೈಲ್ ಇಂಟರ್ನೆಟ್ ಮೇಲೆ ಡಿಪೆಂಡ್ ಆಗಿದ್ದೀವಿ. ಹಾಗೆಯೇ ನಮ್ಮ ಆರೋಗ್ಯದ ಬಗ್ಗೆ ಏನೇ ನಮಗೆ ಡೌಟ್ಸ್ ಬಂದ ತಕ್ಷಣ ನಾವು ಗೂಗಲ್ಗೆ ಹೋಗ್ಬಿಡ್ತೀವಿ. ಫಸ್ಟ್ ನಾವು ನಮ್ಮ ಏನು ನಿತ್ಯದ ಅಥವಾ ನಮ್ಮ ಫ್ಯಾಮಿಲಿ ಡಾಕ್ಟರ್ ಅಥವಾ ನಮ್ಮ ಪರಿಚಿತ ಡಾಕ್ಟರ್ಗಿಂತಲೂ ಹೆಚ್ಚಾಗಿ ಗೂಗಲ್ ಅನ್ನು ನಂಬಿಕೊಳ್ತೇವೆ. ಹೌದು. ಬಟ್ ಏನಂದ್ರೆ ಗೂಗಲ್ ಅಲ್ಲಿ ಏನಾಗುತ್ತೆ ಅಂದ್ರೆ ತುಂಬಾ ಇನ್ಫಾರ್ಮೇಶನ್ ಇದೆ. ಅದು ಸಾಮಾನ್ಯ ವ್ಯಕ್ತಿಗೆ ಜೀರ್ಣ ಮಾಡ್ಕೊಳ್ಳಿಕ್ಕೆ ಆಗುವಂತದ್ದು ಅಲ್ಲ. ಮತ್ತೆ ಇನ್ನೊಂದೇನಂದ್ರೆ ಇದೊಂದು ಇನ್ಫಾರ್ಮೇಶನ್, ಮಾಹಿತಿ ಅಂತ ಹೇಳ್ತೇವೆ. ಮಾಹಿತಿ ಅದು ಜ್ಞಾನವಾಗಿರ್ಬೇಕಲ್ಲ ಅಲ್ವಾ? ಒಮ್ಮೊಮ್ಮೆ ಏನಾಗುತ್ತೆ ಅಂದ್ರೆ ಅದೊಂಥರ ಗೀಳ್ ಹಿಡ್ಕೊಂಡ್ಬಿಡುತ್ತೆ, ಅದೊಂಥರ ಬಿಹೇವಿಯರ್ ಆಗ್ಬಿಡುತ್ತೆ. ಅಂದ್ರೆ ಚೆಕ್ ಮಾಡೋದು, ಅದನ್ನು ಹುಡುಕ್ತಾ ಹೋಗೋದು, ಏನಿರ್ಬೋದು ಅಂತ. ಏನೂ ಇರದೇ ಇರುವಾಗ ಎಲ್ಲಿಂದ ಹೇಳುದು ಎಂತ ಇದೆ ಅಂತ? ಈಗ ನೀವು ಡಾಕ್ಟರ್ ಹತ್ರ ಹೋದ್ರು ಎಲ್ಲ ಟೆಸ್ಟ್ ಮಾಡಿಸಿ ಅವ್ರಿಗೆ ಏನಂತ ಹೇಳೋದು ನಿಮ್ಗೆ ಇದೆ ಅಂತ ಅಲ್ವಾ? ಬಟ್ ಆ ವ್ಯಕ್ತಿ ತಲೆಯಲ್ಲಿ ಏನ್ ಬಂದ್ಬಿಟ್ಟಿರ್ತಾನೆ, ಅವ್ನು ಮೊದಲೇ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿರ್ತಾನೆ, ಹಿಂಗೆಲ್ಲ ಆಗ್ತಾ ಉಂಟಾ, ಇದು ನನಗೇನೋ ಒಂದೇನೋ ಕಾಯಿಲೆ ಇದೆ, ಇದು ನಾನು ಯಾರಾದ್ರೂ ಡಾಕ್ಟರ್ ಹತ್ರ ಹೋಗಿ ಇದು ಅವ್ನು ಹೇಳ್ಬೇಕು ನನಗೆ ಇದು ಕಾಯಿಲೆ ಇದೆ ಅಂತ ಹೇಳಿ ಅಂತ ಹೇಳ್ಬೇಕು, ಮತ್ತೆ ಅದಕ್ಕೆ ಪರಿಹಾರ, ಚಿಕಿತ್ಸೆ ಕೂಡ ಹೇಳ್ಬೇಕು ಅಂತ. ಬಟ್ ಆ ಹುಡುಕಾಟ ಜಾಸ್ತಿ ಇರುತ್ತೆ ಈ ತರದ ವ್ಯಕ್ತಿಯಲ್ಲಿ. ಈಗ ಸೊ ಡಾಕ್ಟರ್ ಹೋದಾಗ ಎಲ್ಲ ಟೆಸ್ಟ್ ಮಾಡಿ ಎಲ್ಲ ನಾರ್ಮಲ್ ಇದೆಯಪ್ಪ, ನಿಂಗೆ ಏನಿಲ್ಲ ಅಂದ್ರೆ ಅವ್ರಿಗೆ ಒಂಥರ ಸಿಟ್ಟು ಬರುತ್ತೆ. ಆಕ್ಚುಲಿ ಇವ್ರು ಏನ್ ಹೇಳ್ತಿದ್ದಾರೆ, ಓದಿದ್ದಾರೆ ಅವರು, ಏನ್ ಡಾಕ್ಟರ್ ಅಂತ ಹೇಳ್ತಾರೆ ಅವರು. ಸ್ವಾಭಾವಿಕವಾಗಿ ಎಷ್ಟೋ ಕಡೆ ಆ ರೀತಿ ನಡೀತದೆ. ನನಗಿಂತೆಲ್ಲ ಸಮಸ್ಯೆ ಇತ್ತು, ಅವ್ರು ಏನ್ ತಗೊಳ್ಬೇಡಿ ಅಂತ ಹೇಳಿದ್ರು ಅಂತ. ಹೌದು. ಸೊ ಒಂದು ಔಷಧಿ ಬರೀದಿದ್ರೂ ಬೇಜಾರು ಮಾಡ್ಕೊಳ್ಳೋ ಜನ ಇರ್ಬೋದು. ಸೊ ಏನಾಗ್ಬಿಡುತ್ತೆ ಅಂದ್ರೆ ಸುಮ್ಮನೆ ಆ ವ್ಯಕ್ತಿ ಅವನು ಆಕ್ಚುಲಿ ಏನ್ ಮಾಡ್ಬೇಕಾಗಿರೋದು ಅಂದ್ರೆ ಒತ್ತಡದಿಂದ ಹೊರಗಡೆ ಬರ್ಲಿಕ್ಕೆ ಏನ್ ಮಾಡ್ಬೋದು ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕು. ಮತ್ತೆ ಇನ್ನೊಂದೇನಂದ್ರೆ ಅವರಿಗೆ ಯಾವ ರೀತಿ ರಿಲ್ಯಾಕ್ಸ್ ಆಗ್ಬೋದು ಮನಸ್ಸು, ಆ ಮನಸ್ಸಿಗೆ ರಿಲ್ಯಾಕ್ಸೇಷನ್ ಬರುವಂಥದ್ದು ಏನಾದರೂ ಟೆಕ್ನಿಕ್ಸ್ ಇದ್ರೆ ಅದನ್ನ ಹೇಳಿಕೊಡ್ಲಿಕ್ಕೆ ಟ್ರೈ ಮಾಡಬೇಕು. ಈಗ ಉದಾಹರಣೆಗೆ ನಿಧಾನವಾಗಿ ಉಸಿರಾಡೋದು, ಗಮನವಿಟ್ಟು ಉಸಿರಾಡೋದ್ರಿಂದ ನಮ್ಮ ಮನಸ್ಸು ಎಷ್ಟೋ, ನಮ್ಮ ಬ್ರೈನಿಗೆ ಏನು ಸಿಗ್ನಲ್ ಹೋಗುತ್ತಂದ್ರೆ ಏನು ಹೆದರ್ಕೊಳ್ಳುವಂಥದ್ದು ಅಪಾಯದ ವಿಷಯ ಇಲ್ಲ, ರಿಲ್ಯಾಕ್ಸ್ ಮಾಡ್ಬೋದು ಅನ್ನೋದೊಂದು ಮೆಸೇಜ್ ಕಳಿಸ್ತಾ ಹಾಗೆ ನಮ್ಮ ಬ್ರೈನಿಗೆ. ನಿಧಾನವಾಗಿ ಉಸಿರಾಡೋದಿರಲಿ, ಪ್ರತಿನಿತ್ಯ ಒಂಚೂರು ಎಕ್ಸಸೈಸ್ ಮಾಡೋದಿರಲಿ, ಸರಿಯಾಗಿ ಟೈಮಿಗೆ ಆಹಾರ ತಗೊಳ್ಳೋದಿರಲಿ, ನಿದ್ರೆ ಮಾಡೋದಿರಲಿ. ಯಾಕಂದ್ರೆ ನಿದ್ರೆ ನೋಡಿ ಫ್ರೀ ಮೆಡಿಸಿನ್, ಚೀಪೆಸ್ಟ್ ಮೆಡಿಸಿನ್. ಬಟ್ ನಾವು ಎಲ್ಲರೂ ಕೂಡ ಇವಾಗ ಏನು ಮಾಡ್ತಿದ್ದೀವಿ ಅಂದರೆ ನಾವಾಗಿಯೇ ಮೊಬೈಲ್ ಹಿಡ್ಕೊಂಡು ರಾತ್ರಿ 12, 1, 2 ಅಲ್ಲಿ ತನಕ ಮಲಗೋದಿಲ್ಲ. ಈ 4 ದಿನ ಯಾರಾದರೂ ನಿದ್ರೆ ಗೆಟ್ಟರು ಕೂಡ ಈ ಥರದ್ದೆಲ್ಲ ಬಾಡಿಯಲ್ಲಿ ರಿಯಾಕ್ಷನ್ ಶುರು ಆಗ್ತದೆ. ಅದನ್ನ ಎಷ್ಟೋ ಜನರು ಮಿಸ್ಇಂಟರ್ಪ್ರಿಟ್ ಮಾಡಿಬಿಡ್ತಾರೆ ಇದು ಕಾಯಿಲೆ ಅಂತ ಹೇಳಿ. ಸೊ ಈ ಥರದ್ದು ಸುಲಭವಾದ ವಿಧಾನಗಳು ಸ್ವಾಭಾವಿಕವಾಗಿ, ಯಾಕಂದ್ರೆ ಎಲ್ಲರ ಅರಿವು ಬರುವಂಥದ್ದೇ. ನಾವು ಒಂದು ದಿವಸ ನಿದ್ದೆಗೆಟ್ಟರೆ ಮರು ದಿವಸ ಒಂದಷ್ಟು ಏನು ಆಯಾಸ ಆಗುವಂಥದ್ದು, ಸ್ಟ್ರೈನ್ ಆಗುವಂಥದ್ದು. ಬಟ್ ನೀವು ಹೇಳಿದಾಗ ಈ ರೀತಿ ಒಂದು ಆರೋಗ್ಯದ ಆತಂಕಕ್ಕೆ ಒಳಗಾದವನಿಗೆ ಇದೇನೋ ಭಾರಿ ದೊಡ್ಡ ಒಂದು ಕಾಯಿಲೆಗೆ ನನಗೇನೋ ಬಂದು ಅಂತ ಅನಿಸುವಂಥ ಪ್ರಸಂಗ ಬರ್ತದೆ ಅವನಿಗೆ. ಕರೆಕ್ಟ್. ಈಗ ಡಾಕ್ಟ್ರೆ, ಈ ಎಲ್ಲ ವಿಚಾರದ ಬಗ್ಗೆ ಏನು ನೀವು ಈಗ ನಿಮ್ಮಲ್ಲಿ ಬಂದರೆ ಒಬ್ಬ ಮಾನಸಿಕ ರೋಗ ತಜ್ಞರಾಗಿ ಯಾವ ರೀತಿಯ ನೀವು ಇದಕ್ಕೆ ಪರಿಹಾರಗಳನ್ನು ಸೂಚಿಸ್ತೀರಿ? ಏನು ಪರಿಹಾರಗಳಿದ್ದಾವೆ ಇದಕ್ಕೆ? ಮತ್ತು ಜನರು ಕೂಡ ಯಾವ ರೀತಿಯ ಒಂದು ಮುನ್ನೆಚ್ಚರಿಕೆಯನ್ನು ವಹಿಸಬೇಕು? ರೈಟ್. ಒಂದೇನಂದರೆ ಅರಿವು ಎಲ್ಲದಕ್ಕಿಂತ ಮುಖ್ಯ. ಈ ಥರದ್ದು ಒಂದು ಪ್ರಾಬ್ಲಮ್ ಇದೆ ಅಂತ ಹೇಳಿ ಗೊತ್ತು ಮಾಡ್ಕೊಳ್ಳೋದು. ಮತ್ತು ನಾವು ಫಸ್ಟ್ ಏನು ಹೇಳ್ತೇವೆ ಅಂದರೆ ಸ್ಟ್ರೆಸ್ ಅಂದರೆ ಏನು, ಸ್ಟ್ರೆಸ್ ರಿಯಾಕ್ಷನ್ ನಮ್ಮ ದೇಹದಲ್ಲಿ ಹೇಗೆ ಪರಿಣಾಮ ಬೀರ್ತದೆ, ಸ್ಟ್ರೆಸ್ಸಿಂದ ನಮ್ಮ ದೇಹದಲ್ಲಿ ಏನು ಬದಲಾವಣೆಗಳಾಗುತ್ತೆ. ನಾನು ಮುಂಚೆನೇ ಹೇಳಿದೆ, ತಲೆನೋವು ಬರ್ಬೋದು, ಕಣ್ಣುರಿ ಬರ್ಬೋದು, ಬಾಯಿ ಒಣಗ್ಬೋದು, ಎದೆ ಡಬ ಅಂದ್ಬೋದು, ಎದೆ ನೋವು ಬಂದಂಗೆ ಅನ್ಸ್ಬೋದು, ಹೊಟ್ಟೆ ತೊಳಸ್ಬೋದು, ಬೇಗ ಅರ್ಜೆಂಟಾಗಿ ಬಾತ್ರೂಮ್ಗೆ ಹೋಗ್ಬೇಕಿಲ್ಲ, ಕೈ ಕಾಲು ನಡುಗ್ಬೋದು, ಬೆವರ್ಬೋದು.
ಈ ಥರದ್ದು ಒಂದು ಎಜುಕೇಷನ್ ಇದೆ ಅಲ್ಲ, ಈಗ ಮೈಲ್ಡ್ ಪ್ರಾಬ್ಲಮ್ ಇರೋರಿಗೆ ಈ ಥರದ್ದೊಂದು ಎಜುಕೇಷನ್ ಹೇಳಿಕೊಟ್ಟು ಆ ಲಿಂಕ್ ಮಾಡಿಕೊಟ್ರೆ, ಅಂದರೆ ನಿಮಗೆ ಸ್ಟ್ರೆಸ್ ಆಗಿದೆ ಕೆಲವು ಕಾರಣಗಳಿಂದ, ಇದರಿಂದ ನಿಮ್ಮ ದೇಹದಲ್ಲಿ ಈ ಥರದ ಬದಲಾವಣೆಗಳಾಗ್ತಾ ಇದೆ, ಇದು ಇಷ್ಟು ಮಾತ್ರ ಅಂತ ಹೇಳೋದ್ರಿಂದ ಇದು ತುಂಬಾ ಸ್ವಾಭಾವಿಕ, ಎಲ್ರಿಗೂ ಆಗ್ತದೆ ಇದು ಅಂತ ಹೇಳಿಕೊಡೋದೇ ಎಷ್ಟೋ ಜನರಿಗೆ ಎಷ್ಟೋ ರಿಲ್ಯಾಕ್ಸೇಷನ್ ತಂದುಬಿಡುತ್ತೆ, ರಿಲೀಫ್ ಆಗುತ್ತೆ, ಆಗ್ತದೆ. ಇನ್ನು ಕೆಲವರು ಹೇಗಿರ್ತಾರೆ ಅಂದ್ರೆ ಸ್ವಲ್ಪ ಮಾಡರೇಟ್ ಟು ಸಿವಿಯರ್ ಲೆವೆಲ್, ಅಂದ್ರೆ ಅವ್ರಿಗೆ ಅದೊಂಥರ ಗೀಳು ತರ ಆಗ್ಬಿಟ್ಟಿರುತ್ತೆ, ಅಂದ್ರೆ ಅಬ್ಸೆಷನ್, ಅದು ಹುಡುಕುದು ಹುಡುಕಾಟ ಚಟ ಅಂತ ಹೇಳ್ತೇವೆ ನಾವು. ಯೂಶಲಿ ಒಂದು ಬ್ಯಾಗ್ ಟೆಸ್ಟ್ಗಳು ಹಿಡ್ಕೊಂಡು ಬರ್ತಾರೆ, ಒಂದು 10 ಸ್ಕ್ಯಾನ್ಗಳು, ಒಂದು 10 ಎಂಡೋಸ್ಕೋಪಿಗಳು, ಒಂದಿಷ್ಟು ಬ್ಲಡ್ ಟೆಸ್ಟ್ಗಳು, ಯಾಕಂದ್ರೆ ಅವರಿಗೆ ಸಮಾಧಾನ ಇರುವುದಿಲ್ಲ. ಗೂಗಲ್ ರಿಪೋರ್ಟ್ ಕೂಡ ಇರಬಹುದು, ಇಂಟರ್ನೆಟ್ ಇಂದ ತಕೊಂಡಂತ. ಸೊ ಅಂಥದ್ದು ನೋಡಿದ ತಕ್ಷಣ ನಮ್ಗೆ ಅಂದಾಜು ಆಗ್ತದೆ ಇದು ಕಾರಣ ಇರಬಹುದು ಅಂತ ಹೇಳಿ. ಸೊ ಆ ವ್ಯಕ್ತಿಗೆ ನಾವು ಏನ್ ಮಾಡ್ತೇವೆ ಅಂದ್ರೆ ಆದಷ್ಟು ಈ ಮಾಡರೇಟ್ ಟು ಸಿವಿಯರ್ ಇರುವ ವ್ಯಕ್ತಿಗಳಿಗೆ ಎಜುಕೇಶನ್ ಒಟ್ಟಿಗೆ ಔಷಧಿಗಳು ಕೂಡ ಕೊಡ್ತೇವೆ. ಈಗ ಕೆಲವು ಆಂಟಿ ಆಂಗ್ಸೈಟಿ ಔಷಧಿಗಳು, ಆಂಟಿ ಡಿಪ್ರೆಸೆಂಟ್ಗಳು ಅಂತ ಬರ್ತವೆ. ಸ್ವಲ್ಪ ಪ್ರಮಾಣದಿದ್ರೆ ಸ್ವಲ್ಪ ಟೈಮ್ ವರೆಗೆ ಒಂದಿಷ್ಟು ಆಂಟಿ ಆಂಗ್ಸೈಟಿ ಔಷಧಿಗಳು ಕೊಟ್ರೆ, 1 ವಾರ 2 ವಾರದವರೆಗೂ ಕೊಟ್ಟರು ಕೆಲವರಿಗೆ ಎಷ್ಟೋ ಹೆಲ್ಪ್ ಆಗ್ಬೋದು. ಈ ಸಿಚುವೇಶನ್ ಅಲ್ಲಿ ನಾವು ಜಾಸ್ತಿಯಾಗಿ ನೋಡ್ತಾ ಇದೀವಿ ಆ ಥರ. ಇನ್ನು ಕೆಲವರಿಗೆ ಏನಾಗುತ್ತೆ ಅಂದ್ರೆ ತುಂಬಾ ಟೈಮಿಂದ ಇರ್ತದೆ, ಇದು ಈ ಕೋವಿಡ್ ಇಂದಾಗಿ ಇದು ಜಾಸ್ತಿ ಆಗಿರ್ಬೋದು, ಉಲ್ಬಣಗೊಂಡಿರ್ಬೋದು. ಅಂಥವರಿಗೆ ನಾವು ಕೆಲವು ಆಂಟಿ ಡಿಪ್ರೆಸೆಂಟ್ಸ್ ಅನ್ನ ಒಂದು 6 ತಿಂಗಳ ಕಾಲ ಅಥವಾ 1 ವರ್ಷದವರೆಗೂ ಕೆಲವರಿಗೆ ಸಜೆಸ್ಟ್ ಮಾಡ್ತೇವೆ. ಈ ಆಂಟಿ ಡಿಪ್ರೆಸೆಂಟ್ಗಳ ಬಗ್ಗೆ ತುಂಬಾ ಜನರಿಗೆ ಏನೆಲ್ಲ ಮಿಸ್ಕನ್ಸೆಪ್ಷನ್ಸ್ ಇದೆ. ತುಂಬಾ ಸೇಫ್ ಆಗಿರೋ ಔಷಧಿಗಳು, ಹಳೆ ಕಾಲದ ಸೈಕ್ಯಾಟ್ರಿಕ್ ಮೆಡಿಕೇಶನ್ಗಳ ತರ ಅಲ್ಲ. ಈಗ ತುಂಬಾ ಮಾಡರ್ನ್ ಸೈನ್ಸ್ ಇಂದಾಗಿ ತುಂಬಾ ಬದಲಾವಣೆಗಳಾಗಿದೆ. ತುಂಬಾ ರಿಸರ್ಚ್ ಆದ ನಂತರ ಬಂದಿರುವಂತ ಸೈಡ್ ಎಫೆಕ್ಟ್ ಇಲ್ಲದೆ ಇರೋ ಅಂಥದ್ದು, ತುಂಬಾ ಮಿನಿಮಮ್ ಸೈಡ್ ಎಫೆಕ್ಟ್ ಇರುವಂತಹ ಔಷಧಿಗಳು ಕೂಡ ಬಂದಿದ್ದಾವೆ. ಸೊ ವ್ಯಕ್ತಿಗೆ ಏನು ತೊಂದರೆ ಆಗುದಿಲ್ಲ. ಈ ಆತಂಕವನ್ನು ಒಂದು ಹಂತಕ್ಕೆ ಅದನ್ನ ಕಂಟ್ರೋಲ್ ಮಾಡಲಿಕ್ಕೆ ಹೆಲ್ಪ್ ಆಗ್ತದೆ. ಈ ಮಧ್ಯೆ ಎಸ್ ಕೆಲವರು ಅವರಾಗಿ ಸ್ವಯಂ ಏನು ಮೆಡಿಕೇಶನ್ ಮಾಡಿಕೊಳ್ಳೋದಂತ ಮೆಡಿಸಿನ್ ಹೆಸರುಗಳು ಗೊತ್ತಿರಬಹುದು. ಈಗ ಮೆಡಿಸಿನ್ ಹೆಸರು ಗೊತ್ತಾಗಲಿಕ್ಕೆ ಏನೀಗ ಕಷ್ಟ ಇಲ್ಲ, ಗೂಗಲ್ ಮಾಡುವುದರಿಂದ. ಆ ರೀತಿಯ ಸ್ವಯಂ ಚಿಕಿತ್ಸೆಯಿಂದ ಅಪಾಯವಿಲ್ವಾ? ಡೆಫಿನೆಟ್ಲಿ ಅಪಾಯ ಉಂಟು. ಯಾಕಂದ್ರೆ ತುಂಬಾ ಟೆನ್ಷನ್ ಆಗುತ್ತೆ, ಏನಾದರೂ ಒಂದು ಮೆಡಿಸಿನ್ ಕೊಡಿ ಅಂತ ನೇರವಾಗಿ ಏನು ಮೆಡಿಕಲ್ಗೆ ಹೋಗಿ ಕೇಳುವಂಥದ್ದು ಕೂಡ ಇರ್ತದೆ ಎಷ್ಟೋ ಜನ. ಹೌದು, ಅದು ತುಂಬಾ ನಾವು ಜಾಗ್ರತೆ ಮಾಡ್ಬೇಕು. ಯಾಕಂದ್ರೆ ನಾವು ಆಂಟಿ ಆಂಗ್ಸೈಟಿ ಡ್ರಗ್ಸ್ ಅಂತ ಏನು ಹೇಳಿದೆ, ನಾವು ಯೂಶಲಿ ಏನ್ ಮಾಡ್ತೀವಿ ಅಂದ್ರೆ ತುಂಬಾ ಸಣ್ಣ ಡ್ಯೂರೇಷನ್, ಸ್ಮಾಲ್ ಡ್ಯೂರೇಷನ್ಗೆ ಮಾತ್ರ ಯೂಸ್ ಮಾಡ್ತೇವೆ. ಈಗ ಒಬ್ಬ ವ್ಯಕ್ತಿ ಹೋಗಿ ಮೆಡಿಕಲ್ ಶಾಪಲ್ಲಿ ಸುಮ್ಮನೆ ತಗೊಂಡು ತಿಂತಾ ಇದ್ರೆ ಅದು ಒಂಥರ ಅದದ್ದು ಡಿಪೆಂಡೆಂಟ್ ಆಗಿ ಬಿಡ್ಬೋದು, ಅದಕ್ಕೆ ಅಡಿಕ್ಟ್ ಅಂತ ಏನು ಹೇಳ್ತೇವೆ, ಒಂಥರ ಅದರ ಮೇಲೆ ಅವಲಂಬಿತ ಆಗಿ ಬಿಡ್ಬೋದು ಆ ವ್ಯಕ್ತಿ. ಅದಿಲ್ಲದೆ ಮತ್ತೆ ನಿದ್ರೆ ಬರುವುದಿಲ್ಲ ಅಥವಾ ಅದಿಲ್ಲದೆ ನನಗೆ ಮನಸ್ಸಿಗೆ ಸಮಾಧಾನ ಇಲ್ಲ ಅನ್ನುವ ಪರಿಸ್ಥಿತಿಗೆ ಹೋಗ್ಬಿಡ್ಬೋದು. ಸೊ ಅದಕ್ಕೆ ತುಂಬಾ ಜಾಗ್ರತೆ ಬೇಕು. ಗೈಡೆನ್ಸ್ ಇಲ್ಲದೆ ಏನು ಸಹ ಮಾಡ್ಲಿಕ್ಕೆ ಹೋಗಬಾರದು. ವೈದ್ಯರ ಏನು ಸಲಹೆ ಮತ್ತು ಸೂಚನೆ ಇಲ್ಲದೆ ಈ ರೀತಿ ಯಾವುದೇ ಸ್ವಯಂ ಚಿಕಿತ್ಸೆಯನ್ನು ಮಾಡಿಕೊಳ್ಳಬಾರದು ಅಂತ ನೀವು ಹೇಳುವಂಥದ್ದು. ಡೆಫಿನೆಟ್ಲಿ. ಎಸ್ ಡಾಕ್ಟರ್, ಈಗ ನಾನು ಈ ಒಂದು ಏನು ನಮ್ಮ ಮಾತುಕತೆಯನ್ನು ಸಮಾಪನ ಮಾಡೋ ಸಂದರ್ಭದಲ್ಲಿ ನೀವು ಕೊನೆಯದಾಗಿ ಈ ಒಂದು ಆರೋಗ್ಯದ ಆತಂಕದ ಬಗ್ಗೆ ಏನು ಹೇಳಲಿಕ್ಕೆ ಬಯಸ್ತೀರಿ ಒಟ್ಟು ಸಾರ್ವಜನಿಕರಿಗೆ? ಒಂದೇನಂದ್ರೆ ನಾವೆಲ್ಲರೂ ಏನು ಅರ್ಥ ಮಾಡ್ಕೊಳ್ಬೇಕಂದ್ರೆ ಎಲ್ರಿಗೂ ಒತ್ತಡ ಈಗ ತುಂಬಾ ಉಂಟು, ಎಲ್ಲ ಸಾವು ನೋವು ತುಂಬಾ ನಾವು ಕಾಣ್ತಿದ್ದೇವೆ. ಇದರಿಂದ ನಮ್ಮ ಮನಸ್ಸಿನ ಮೇಲೆ ಪ್ರಭಾವ ಬೀರ್ತದೆ. ನಮ್ಮ ಮನಸ್ಸು ಯಾವಾಗ ಒತ್ತಡಕ್ಕೆ ಒಳಗಾಗುತ್ತೆ ನಮ್ಮ ದೇಹ ಅದಕ್ಕೆ ಸ್ಪಂದಿಸ್ತದೆ. ಆ ದೇಹದಲ್ಲಿ ಆಗೋ ಎಲ್ಲ ಬದಲಾವಣೆಗಳು ಕಾಯಿಲೆ ಅಂತ ಹೇಳಿ ಯಾವತ್ತೂ ನಾವು ಅನ್ಕೊಳಕ್ ಹೋಗ್ಬಾರ್ದು. ನಿಮ್ಗೆ ಏನಾದ್ರೂ ಈ ತರದ ಡೌಟ್ ಇದ್ರೆ, ನಿಮಗೆ ಬದಲಾವಣೆಗಳು ಕಾಯಿಲೆಗಳು ಅಲ್ಲ ಅನ್ನೋದು ಬಹಳ ಇಂಪಾರ್ಟೆಂಟ್. ಸೊ ಇಂಥದ್ದು ಏನಾದ್ರೂ ನೀವು ಕಂಡ್ರೆ ತಜ್ಞ ವೈದ್ಯರ ಹತ್ರ ಹೋಗಿ. ನಮ್ಮ ಯನಪೋಯ ಮೆಡಿಕಲ್ ಕಾಲೇಜು ಡಿಪಾರ್ಟ್ಮೆಂಟ್ ಆಫ್ ಸೈಕ್ಯಾಟ್ರಿಯಲ್ಲಿ ನಾವು ಸೈಕ್ಯಾಟ್ರಿಸ್ಟ್ಗಳಿದ್ದೇವೆ, ಸೈಕಾಲಜಿಸ್ಟ್ಗಳಿದ್ದೇವೆ, ಸೋಷಿಯಲ್ ವರ್ಕರ್ಸ್ ಇದ್ದೇವೆ. ಈ ಥರದ್ದು ಪ್ರಾಬ್ಲಮ್ಸ್ಗೆ ನಾವು ಗೈಡ್ ಮಾಡ್ತೇವೆ, ಕೌನ್ಸಿಲಿಂಗ್ ಮಾಡ್ತೇವೆ. ಸೊ ಆ ಸರ್ವಿಸಸ್ ಅನ್ನ ಯೂಸ್ ಮಾಡಿಕೊಂಡ್ರೆ ನನಗನ್ಸೋದು ಇದರಿಂದ ಹೊರಗಡೆ ಬರಬಹುದು. ಖಂಡಿತವಾಗಿ ಡಾಕ್ಟರ್. ಎಸ್ ಡಾಕ್ಟರ್ ರವಿಚಂದ್ರ ಕಾರ್ಕಳ ಅವರು ತುಂಬ ಮನೋಜ್ಞವಾಗಿ, ಮನೋವೈದ್ಯರವರು ಮನೋಜ್ಞವಾಗಿ ಮಾತಾಡಿದ್ದಾರೆ ಈ ವಿಚಾರವಾಗಿ, ಆರೋಗ್ಯದ ಅತಿಯಾದ ಆತಂಕದ ಬಗ್ಗೆ. ಎಸ್ ಯಾವೆಲ್ಲ ಮುನ್ನೆಚ್ಚರಿಕೆ ಮತ್ತು ಅದರ ನಾವು ಬೇಸಿಕಲಿ ಯಾವ ರೀತಿಯ ಗುಣಲಕ್ಷಣಗಳು ಅನ್ನೋದನ್ನು ತಿಳಿಸಿದ್ದಾರೆ. ಜೊತೆಗೆ ಯಾವ ರೀತಿಯ ಮುನ್ನೆಚ್ಚರಿಕೆ ಮತ್ತು ಚಿಕಿತ್ಸೆಯ ವಿಚಾರದಲ್ಲಿ ಕೂಡ ಯಾವ ರೀತಿಯಾಗಿ ತಜ್ಞ ವೈದ್ಯರನ್ನೇ ಭೇಟಿ ಮಾಡಿ ನಾವು ಅದಕ್ಕೆ ಬೇಕಾದ ಪರಿಹಾರ ಅಥವಾ ಉಪಶಮನವನ್ನು ಮಾಡಿಕೊಳ್ಳಬಹುದು ಅನ್ನೋದನ್ನು ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ. ಎಸ್ ನಾನು ಈ ಒಂದು ಮಾತುಕತೆಯನ್ನು ಸಮಾಪನ ಮಾಡೋ ಸಂದರ್ಭದಲ್ಲಿ ಡಾಕ್ಟರ್ ರವಿಚಂದ್ರ ಕಾರ್ಕಳ ಅವರಿಗೆ ಮತ್ತೊಮ್ಮೆ ಪ್ರೀತಿಯ ಧನ್ಯವಾದ ಸಮರ್ಪಣೆ ಮಾಡ್ತಿದ್ದೇನೆ ಡಾಕ್ಟರ್. ಎಸ್ ಇದು ಎನ್ ಆರೋಗ್ಯ, ಈ ಒಂದು ಮಾತುಕತೆಯನ್ನು ಇಲ್ಲಿ ಸಮಾಪನ ಮಾಡ್ತಾ ಇದ್ದೇನೆ. ಧನ್ಯವಾದಗಳು.